ನನ್ನ ಟಕ್ಕುಲ ಮಾಡಿ ಬಿಟ್ರು. ಇನ್ನು ಮುಂದೆ ನಾನು ಸ್ಕೂಲಿಗೆ ಹೋಗುವಾಗ ಹ್ಯಾಟ್ ಟ್ರಿಮ್ಮು ಕೂಡ ಮಾಡ್ಲಿಕ್ಕೆ ಬರಲ್ಲ. ನೀವು ಸ್ಟೈಲ್ ಹೇಳಿ. ಹರೇ ರಾಮ ಹರೇ ಕೃಷ್ಣ. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಸಂಡೇ. ಸೊ ನಾವು ಇವಾಗ ಎದ್ದದಷ್ಟೇ, ಸ್ವಲ್ಪ ಲೇಟ್ ಆಯಿತು ಏಳುವಾಗ, ಯಾಕೆಂದರೆ ಸಂಡೇ ಅಲ್ಲ ಇವತ್ತು. ಹಾಗೆ ಇವತ್ತು ಬೆಳಗ್ಗೆ ಎದ್ದ ಕೂಡಲೇ ಒಂದು ಕೆಲಸ ಮಾಡುವ ಅಂತ. ಇವನದ್ದು ಹೇರ್ ಎಲ್ಲ ಉದ್ದ ಬಂದಿದೆ. ಇದೇನೋ ಉದುರ್ತಾ ಇದೆ, ಕಟ್ ಮಾಡಿದ್ದೇನು? ಅಯ್ಯಯ್ಯೋ, ಇವನು ಎದ್ದ ಕೂಡಲೇ ಹೇರ್ ಕಟ್ ಮಾಡ್ಕೊಂಡ ಆಲ್ರೆಡಿ. ಓಕೆ, ಇವತ್ತು ಬೇರೆ ಸ್ಕೂಲ್ ಕೂಡ ಇಲ್ಲ ಅಲ್ಲ, ಸೊ ಆರಾಮ್ಸೆ ಅವನ ಹೇರ್ ಕಟ್ಟಿಂಗ್ ಎಲ್ಲ ಮಾಡ್ಬೋದು. ಸೊ ಹಾಗೆ ಇವತ್ತಿನ ಫಸ್ಟ್ ಕೆಲಸ ಹೇರ್ ಕಟ್ಟಿಂಗ್. ಪನ್ಯದಲ್ಲಿ ಕಿವಿ ಉಂಟು, ಮೆಲ್ಲ ಕಿವಿ. ನಾನು ಫಸ್ಟ್ ಟೈಮ್ ಹೇರ್ ಕಟ್ ಮಾಡ್ತಾ ಇರೋದು. ನನ್ನ ಲೈಫಲ್ಲಿ ನಾನು ಯಾರಿಗೆ ಕೂಡ ಹೇರ್ ಕಟ್ ಮಾಡಲಿಲ್ಲ, ಅದು ಕೂಡ ಹುಡುಗರಿಗೆ. ಹೇಗೆ ಆಗ್ತದೆ, ಕಟ್ ಆಗ್ತದ? ಹಾಗೆ ಅಲ್ಲ, ಹಾಗೆಲ್ಲ ಇಲ್ಲಿ ಉಲ್ಟ ನಾನು ಇರ್ದದ್ದು. ಹಾಗೆಲ್ಲ ಪನ್ನಿ ನೋಡ್ತೇನೆ, ನಿಲ್ಲೋ. ಪನ್ನಿ ಹಿಡಿಬೇಕಂತ ಇಲ್ಲ, ಹಾಗೇನೆ ಆಗ್ತದೆ ಕಟ್ಟು. ಹಾಗಲ್ಲ ಹಾಗಲ್ಲ. ಗಜನಿ ತರ ಆಗ್ಬೋದು ಮತ್ತೆ. ಹೀಗೆ ತೆಗೀರಿ ಸ್ವಲ್ಪ ಹೊತ್ತಿಗೆ. ಹೀಗೆ ತೆಗೆದ್ರೆ ಫುಲ್ ಶಾರ್ಟ್ ಆಗಲ್ವಾ? ಶಾರ್ಟೇ ಆಗ್ಬೇಕು ನನಗೆ. ಅಲ್ಲ, ಫುಲ್ ಶಾರ್ಟ್ ಬೇಕಾ? ನನಗೆ ಹೇರನ್ನು ಬಾಚ್ಬೇಕಂತಾನೆ ಇರಬಾರ್ದು. ಹಾಗಾದ್ರೆ ಫುಲ್ ಬೋಳ್ಸಿ ಬಿಡು, ಬ್ಲೇಡ್ ತಕೊಂಡ್ ಬಾ. ಬೋಳ್ಸುದಲ್ಲ ಅಕ್ಕ, ಇಷ್ಟಿಷ್ಟು ದೊಡ್ಡ ದೊಡ್ಡ ಹೇರ್ ಇರ್ಬೇಕು, ಹಾಗೆ ಮಾಡಿ ಹೇಳಿದ್ದ. ನಾನು ಇಷ್ಟು ಚಂದ ಹೇರ್ ಕಟ್ಟಿಂಗ್ ಮಾಡ್ತೇನೆ, ಸೊ ನನಗೆ ಗೊತ್ತೇ ಇರಲಿಲ್ಲ. ಈ ವಿನೀಶ್ ನನ್ನ ಕೈಯಲ್ಲಿ ಎಂತೆಂತ ಕೆಲಸ ಮಾಡಿಸ್ತಾನೆ ಇನ್ನು ಗೊತ್ತಿಲ್ಲ. ನನ್ನ ಲೈಫಲ್ಲಿ ಯಾರ್ದು ಕೂಡ ಹೇರ್ ಕಟ್ಟಿಂಗ್ ಮಾಡಿರ್ಲಿಲ್ಲ ಈ ತರ. ವಿನೀಶ್ನ ಫೈನಲ್ ಲುಕ್. ನನ್ನ ಟಕ್ಕುಲ ಮಾಡಿ ಬಿಟ್ರು. ಇನ್ನು ಮುಂದೆ ನಾನು ಸ್ಕೂಲಿಗೆ ಹೋಗುವಾಗ ಹ್ಯಾಟ್. ಇಲ್ಲೆಲ್ಲ ನಿಜವಾಗ್ಲೂ ಸ್ವಲ್ಪ ಇಲಿ ತಿಂದಾಗೆ ಆಗಿದೆ ಅಲ್ವಾ? ಸ್ವಲ್ಪ ಸ್ವಲ್ಪ ಇಲಿ ತಿಂದಾಗೆ ಆಗಿದೆ ಆಚೆ ಈಚೆ ಸೈಡ್. ಸ್ವಲ್ಪ ನೋಡ, ತಿರುಗ
ಅರಿ ತೋರಿಸು ಹೇಗೆ ಆಗಿದೆ ಅಂತ. ನಾನ್ ತೋರ್ಸಲ್ಲ, ನೀವೇ ತೋರಿಸಿ. ಏ ವಿನ್ನ ಆಗ ಚೂರು ಹೀಗೆ ಹೀಗೆ ತಿರುಗು. ಹಾ ಪರವಾಗಿಲ್ಲ ಆಯ್ತಾ, ಪರವಾಗಿಲ್ಲ ಆಯ್ತಾ. 2 ದಿನದಲ್ಲಿ ಪುನಃ ಬರ್ತದೆ ಕೂದಲು. ಅಷ್ಟು ಮೋಸ ಆಗ್ಲಿಲ್ಲ ಹೇಳು ಅಷ್ಟು. ಏನ್ ಮೋಸ ಆಗಿಲ್ಲ, ತಕ್ಕಲ ಆಗ್ಲಿಲ್ಲ ವಿನ್ನ. ಮೇಲೆಲ್ಲ ಕೂದಲು ಉಂಟು, ಅದು ಗೊತ್ತು. ಸೈಡ್ ಸೈಡ್ ಮಾತ್ರ ಅದು ಹಾಗೆ ಅಲ್ವಾ, ಸ್ಟೈಲ್ ಅದು. ಸ್ಟೈಲ್ ಒಂದು ಟ್ರಿಮ್ ಕೂಡ ಮಾಡ್ಲಿಕ್ಕೆ ಬರಲ್ಲ, ನೀವು ಸ್ಟೈಲ್ ಏನು ಟ್ರಿಮ್ ಅದು ಸ್ಟಾರ್ಟಿಂಗ್ ಗೊತ್ತಾಗ್ಲಿಲ್ಲ, ಮತ್ತೆ ಸರಿ ಆಯ್ತು. ಸೊ ವಿನ್ನೋದು ಸ್ನಾನ ಆಯ್ತು, ನಂದು ಕೂಡ ಸ್ನಾನ ಆಯ್ತು. ನಾವು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಎಲ್ಲರೂ ಕೂಡ ನೀರಿಗೆ ಬೇಸಿಲ್ ಸೀಡ್ಸ್ ಹಾಕಿ ಕುಡಿತೇವೆ. ಈ ನೀರು ಕುಡಿಯೋದ್ರಿಂದ ಹೆಲ್ತಿಗೆ ತುಂಬ ಬೆನಿಫಿಟ್ಸ್ ಇದೆ. ನಿನ್ನೆ ರಾತ್ರಿ ತೊಳೆದಿಟ್ಟ ಪಾತ್ರೆಗಳನ್ನು
ಫಿನಿಶ್. ಬರ್ತಿದ್ದೀರಿ.